ಪ್ರಭುವೇ ನಿಯೋಜಿಸಿದ ದಿನವಿದು. ಹರ್ಷಿಸಿ ಆನಂದಿಸೋಣ ಇಂದು. ಸಂತೋಷ ಹಂಚಿದಷ್ಟು ಹೆಚ್ಚುತ್ತದೆ. ಈ ಸಂತೋಷದ ಕ್ಷಣಗಳನ್ನು ಇಮ್ಮಡಿಗೊಳಿಸಲು ಇಂದು ವಲಯದ ವಿವಿಧ ಸಮುದಾಯಗಳ ಸದಸ್ಯರಾದ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಸಮುದಾಯೋತ್ಸವ ನಮ್ಮ ಸಮುದಾಯಗಳ ಮಹೋತ್ಸವ. ನಾವೆಲ್ಲರೂ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಜೊತೆಗೂಡಿ ಪ್ರಾರ್ಥನೆ, ಆಟೋಟ, ನೃತ್ಯ, ಸಹಭೋಜನದಲ್ಲಿ ಕೆಲಸಮಯ ಕಳೆಯುವ ಸುದಿನ. ಈ ಸುದಿನವು ನಮಗೆ ಆದಿ ಧರ್ಮಸಭೆಯನ್ನು ಜ್ಞಾಪಿಸುತ್ತದೆ. ಪ್ರಸಕ್ತ ದಿನಗಳಲ್ಲಿ ಮನುಷ್ಯ ಸಂಬಂಧಗಳು ಕ್ಷೀಣಿಸುತ್ತಿರುವಾಗ ಇಂತಹ ಸಮುದಾಯೋತ್ಸವದಿಂದ ನಮ್ಮ ಸಂಬಂಧಗಳನ್ನು ಬೆಸೆಯುವಂತಾಗಲಿ ಎಂದು ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಸಡಗರ ಸಂಭ್ರಮ ಸಮಯವು ಪರಮನ ದರ್ಶನ ಕೊಡುಗೆಯು ಮಧುಕರ ಪಾಲಿಗೆ ಶ್ರೇಷ್ಠವು ಬಲಿಪೂಜೆಯ ಭರವಸೆಯು. ಸಡಗರ ಸಂಭ್ರಮ ಸಮಯವು ಪರಮನ ದರ್ಶನ ಕೊಡುಗೆಯು ಮಧುಕರ ಪಾಲಿಗೆ ಶ್ರೇಷ್ಠವು ಬಲಿಪೂಜೆಯ ಭರವಸೆಯು. ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ. ಮನ ಮನದಳು ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ. ಮನ ಅಣುವಲು ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ. ಮನ ಮನದಳು ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ. ಹರಿಸುವ ಮೌನದ ಮನಸ್ಸಿನಲ್ಲಿ ನಮ್ಮ ಪಾಪಕ್ಕೆ ಕ್ಷಮೆಯ ಬೇಡುವ ನಂಬಿಕೆ ಭಾವದಲ್ಲಿ. ಗುರುಗಳು ಬೋಧಿಸುವ ಆ ವಾಕ್ಯವ ಧ್ಯಾನಿಸುವ ಯೇಸುವ ಆಜ್ಞೆಯನ್ನು ನಮ್ಮ ಬದುಕಲ್ಲಿ ಪಾಲಿಸುವ ಶರಣಾಗುವ. ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ. ಮನ ಮನದಳು ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ. ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ. ಮನ ಮನದಳು ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ. ಹರಿಸುವ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, 2019 ವರ್ಷ ಅಕ್ಟೋಬರ್ ತಿಂಗಳು ವಿಶ್ವ ಗುರುಗಳು
ವಿಶೇಷ ಸುವಾರ್ಥ ಪ್ರಸಾರ ಮಾಸ ಎಂಬುದಾಗಿ ಘೋಷಿಸಿದಂಥ ತಿಂಗಳು ಇದು. ಇಡೀ ಧರ್ಮಸಭೆಗೆ ವಿಶೇಷವಾದ ತಿಂಗಳು. ಈ ತಿಂಗಳ ಧ್ಯೇಯ ವಾಕ್ಯ ಹೀಗಿದೆ: ದೀಕ್ಷಾಸ್ನಾನ ಪಡೆದಂಥವರು ಕಳುಹಿಸಲ್ಪಟ್ಟವರು. ದೀಕ್ಷಾಸ್ನಾನ ಪಡೆದಂಥವರು ಕಳುಹಿಸಲ್ಪಟ್ಟವರು ತಮಗಾಗಿ ತಾವು ಉಳಿಯದೆ ಸಮುದಾಯಕ್ಕಾಗಿ ನಾವು ಬದುಕಬೇಕು, ಸಮುದಾಯವನ್ನು ಕಟ್ಟಬೇಕು, ಸಮುದಾಯದಲ್ಲಿ ಜೀವಿಸಬೇಕು, ಸಮುದಾಯದ ಮುಖಾಂತರ ಇತರರಿಗೂ ಹಲವು ಇತರ ಸಮುದಾಯಗಳಿಗೂ ಪ್ರಭು ಯೇಸು ಕ್ರಿಸ್ತರ ಪರಿಚಯ ಮಾಡಿಕೊಡಬೇಕು, ಪ್ರಸಾರ ಕಾರ್ಯದಲ್ಲಿ ನಾವು ಕೂಡ ಭಾಗಿಗಳಾಗಬೇಕು ಎಂಬಂಥದ್ದೇ ಈ ತಿಂಗಳ ಉದ್ದೇಶವಾಗಿದೆ. ದೀಕ್ಷಾಸ್ನಾನವನ್ನು ಪಡೆದಂತಹ ನಾವು ಕಳುಹಿಸಲ್ಪಟ್ಟಂತಹ ಪ್ರೇಷಿತರಾಗಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವೊಂದು ಸಾರಿ ದೀಕ್ಷಾಸ್ನಾನದ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಯದೆ ಕ್ರೈಸ್ತ ಭಕ್ತರಾದಂಥ ನಾವು ತಮಗಾಗಿ ಬಾಳಿ ನಮ್ಮ ಈ ಸಮುದಾಯಕ್ಕಾಗಿ ಮತ್ತು ಇತರ ಸಮುದಾಯಗಳಿಗಾಗಿ ನಾವು ಬದುಕದೆ ಪ್ರಭು ಕ್ರಿಸ್ತರ ಪರಿಚಯವನ್ನು ಮಾಡಿ ಕೊಡದೆ ಜೀವಿಸಿದ್ದಲ್ಲಿ ನಮ್ಮ ಪಾಪವನ್ನು ಒಪ್ಪಿಕೊಳ್ಳೋಣ. ಕ್ಷಮೆಯನ್ನು ಯಾಚಿಸುತ್ತಾ ಜೊತೆಯಲ್ಲೇ ಹೇಳೋಣ: ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಥರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಥರಿಗೆ ಶಾಂತಿ. ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ,
ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಥರಿಗೆ ಶಾಂತಿ. ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯ ತೋರಿ, ನಮಗೆ ದಯ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಮ್ಮ ಚಿತ್ತವು ಸದಾ ನಿಮ್ಮ ಚಿತ್ತಕ್ಕೆ ಅನುಗುಣವಾಗುವಂತೆ ಅನುಗ್ರಹಿಸಿರಿ. ಹೀಗೆ ನಾವು ನಿಮ್ಮ ದಿವ್ಯ ಮಹತ್ವಕ್ಕೆ ಪ್ರಾಮಾಣಿಕ ಹೃದಯದಿಂದ ಸೇವೆ ಸಲ್ಲಿಸುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಸಾಧನೆಯು ದೇವರ ಕೊಡುಗೆ. ದೈಹಿಕ ಬಲವಿದ್ದರೆ ಮಾತ್ರ ಸಾಲದು, ದೈವಿಕ ಬಲವಿರಬೇಕು. ಪರಾಕ್ರಮನಾದ ಸೇನಾಧಿಪತಿ ನಾಮನ ಪ್ರವಾದಿ ಎಲೀಷನ ಮುಖಾಂತರ ದೈವಿಕ ಬಲವನ್ನು ಪಡೆಯುತ್ತಾನೆ, ಸ್ವಸ್ಥತೆಯನ್ನು ಪಡೆಯುತ್ತಾನೆ. ಸರ್ವೇಶ್ವರ ಸ್ವಾಮಿ ನಿಜ ದೇವರು ಎಂಬುದಾಗಿ ವಿಶ್ವಾಸಿಸುತ್ತಾನೆ. ದೇವರು ಅನುಗ್ರಹಿಸಿರುವ ವರದಾನಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಆತನಲ್ಲಿ ವಿಶ್ವಾಸ ಬೆಳೆಸಲು ಈ ವಾಚನ ಕರೆ ನೀಡುತ್ತಿದೆ. ನಾಮನನ್ನು ಹಿಂದಿರುಗಿ ದೈವ ಪುರುಷನ ಬಳಿಗೆ ಹೋಗಿ ದೇವರನ್ನು ಮಹಿಮೆಪಡಿಸಿದನು. ಎಲೀಷನು ಹೇಳಿದಂತೆಯೇ ನಾಮಾನನು ಜೋರ್ಡಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೈವ ಪುರುಷನ ಮಾತಿಗನುಸಾರ ಅವನ ದೇಹ ಒಂದು ಮಗುವಿನ ದೇಹದಂತೆ ಶುದ್ಧವಾಯಿತು. ಅನಂತರ ನಾಮಾನನು
ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೈವ ಪುರುಷನ ಬಳಿಗೆ ಹೋಗಿ ಅವನ ಮುಂದೆ ನಿಂತನು. ಇಸ್ರಾಯೇಲ್ ನಾಡಿನಲ್ಲಿರುವ ದೇವರ ಹೊರತು ಲೋಕದಲ್ಲಿ ಬೇರೆ ದೇವರು ಇಲ್ಲವೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ತಾವು ದಯವಿಟ್ಟು ಈ ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸರ್ವೇಶ್ವರನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಎಂದನು. ನಾಮಾನನು ಎಷ್ಟು ಒತ್ತಾಯಪಡಿಸಿದರೂ ಅವರು ತೆಗೆದುಕೊಳ್ಳಲೇ ಇಲ್ಲ. ಆಗ ಅವನು ಎಲೀಷನಿಗೆ, ತಾವು ನನ್ನಿಂದ ಏನನ್ನೂ ಸ್ವೀಕರಿಸದಿದ್ದರೆ ತಮ್ಮ ಸೇವಕನಾದ ನನಗೆ 2 ಹೇಸರಗತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕು. ಬೇಡಿಕೊಳ್ಳುತ್ತೇನೆ, ನಾನು ಇನ್ನು ಮುಂದೆ ಎಲ್ಲ ದೇವತೆಗಳನ್ನು ಬಿಟ್ಟು ಸರ್ವೇಶ್ವರ ಸ್ವಾಮಿಯೊಬ್ಬರಿಗೆ ದಹನ ಬಲಿಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ ಎಂದು ಹೇಳಿದನು. ಪ್ರಭುವಿನ ವಾಕ್ಯ. ಪ್ರಕಟಿಸಿಹನು ಪ್ರಭು ತನ್ನ ಮುಕ್ತಿ ವಿಧಾನವನು. ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನು. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನು. ಎಸಗಿಹನಾತನು ಪವಾಡ ಕಾರ್ಯಗಳನ್ನು ಗಳಿಸಿ ತಾತನ ಕೈ ಪುತಭುಜ ಗೆಲುವನು. ಗಳಿಸಿ ತಾತನ ಕೈ ಪುತಭುಜ ಗೆಲುವನು. ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನು. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು. ಸ್ಮರಿಸಿಕೊಂಡನು ಪ್ರಭು ತನ್ನ ಪ್ರೀತಿಯನ್ನು. ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು. ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು ಪ್ರಕಟಿಸಿಹನು ಪ್ರಭು ತನ್ನ ಮುಕ್ತಿ ವಿಧಾನವನ್ನು. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ. ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ. ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನು. ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನು. ವಾಚನ 2 ತಿಮೋಥೆಗೆ ಬರೆದ ಪತ್ರದಿಂದ ವಾಚನ. ಪಾಪಕ್ಕಿಂತ ದೇವರ ಕೃಪೆ ಮಿಗಿಲಾದದ್ದು. ನಮ್ಮಲ್ಲಿ ಅಪಾರ ಬಲಹೀನತೆಗಳಿದ್ದರೂ ಕೂಡ ದೇವರು ತನ್ನ ವಾಗ್ದಾನಕ್ಕೆ ಬದ್ಧರಾಗಿ ನಮಗೆ ಜೀವೋದ್ಧಾರವನ್ನು ದಯಪಾಲಿಸುತ್ತಾರೆ. ಮಾನವನು ರೂಪ ತಾಳಿದ ದೇವರ ವಾಕ್ಯ
ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುತ್ತದೆ. ನಾವು ಪ್ರಭು ಯೇಸುವಿನಲ್ಲಿ ನೆಲೆ ನಿಂತು ಜೀವಿಸಿ ವಿಶ್ವಾಸ ಪಾತ್ರರಾಗಲು ಈ ವಾಚನ ಕರೆ ನೀಡುತ್ತದೆ. ಸಂತ ಪೌಲನು ತಿಮೋತಿಯನಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಪ್ರಿಯ ಪುತ್ರನೇ, ಕ್ರಿಸ್ತ ಯೇಸುವನ್ನು ಸ್ಮರಿಸಿಕೋ. ದಾವೀದನ ವಂಶದರಾದ ಅವರು ಮೃತರಾಗಿ ಪುನರುತ್ಥಾನರಾದರು. ಇದೇ ನಾನು ಸಾರುವ ಶುಭ ಸಂದೇಶ. ಇದನ್ನು ಸಾರಿದರಿಂದಲೇ ನಾನು ಕಷ್ಟಗಳಿಗೆ ಈಡಾಗಿದ್ದೇನೆ. ಪಾತಕಿಯಂತೆ ಬೇಡಿಗಳಿಂದ ಬಂಧಿತನಾಗಿದ್ದೇನೆ. ಆದರೆ ದೇವರ ವಾಕ್ಯವನ್ನು ಯಾರೂ ಬಂಧಿಸುವಂತಿಲ್ಲ. ದೇವರಿಂದ ಆಯ್ಕೆಯಾದ ಪ್ರಜೆಗಳು ಪ್ರಭು ಯೇಸುವಿನಲ್ಲಿ ಲಭಿಸುವ ಜೀವೋದ್ಧಾರವನ್ನು, ಆತನ ಮಹಿಮೆಯನ್ನು ನನ್ನೊಂದಿಗೆ ಪಡೆಯಲೆಂದು ನಾನು ಇದನ್ನೆಲ್ಲವನ್ನು ಅವರಿಗಾಗಿ ಸಹಿಸುತ್ತಿದ್ದೇನೆ. ಈ ಮಾತು ನಂಬತಕ್ಕದ್ದಾಗಿದೆ. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುತ್ತೇವೆ. ಸೈರಣೆಯುಳ್ಳವರು ನಾವಾದರೆ ಆತನೊಡನೆ ರಾಜ್ಯವಾಳುತ್ತೇವೆ. ನಾವಾತನನ್ನು ನಿರಾಕರಿಸಿದರೆ ನಮ್ಮಾತನು ನಿರಾಕರಿಸುತ್ತಾನೆ. ನಾವು ವಿಶ್ವಾಸಭ್ರಷ್ಟರಾದರೂ ವಿಶ್ವಾಸಪಾತ್ರನಾತ. ಕಾರಣ ತನ್ನ ಸ್ವಭಾವಕ್ಕೆ ವಿರುದ್ಧ ವರ್ತಿಸುವನಾತ. ಪ್ರಭುವಿನ ವಾಕ್ಯ. Hallelujah, 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 hallelujah. Hallelujah, hallelujah, hallelujah. Namo Maria, Krupa Purni, Prabhu Nimmodanittare, Prabhu Nimmodanittare. Namo Maria, Krupa Purni, Prabhu Nimmodanittare, Prabhu Nimmodanittare. Hallelujah, 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 hallelujah. Hallelujah, hallelujah, hallelujah. ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಜೆರೂಸಲೇಮಿಗೆ ಪ್ರಯಾಣ ಮಾಡುತ್ತಾ ಸಮಾರ್ಯ ಹಾಗೂ ಗಲಿಲೇಯ ಗಡಿಗಳ ನಡುವೆ ಹಾದು ಹೋಗುತ್ತಿದ್ದರು. ಒಂದು ಗ್ರಾಮವನ್ನು ಸಮೀಪಿಸಿದಾಗ ಕುಷ್ಠರೋಗದಿಂದ ನರಳುತ್ತಿದ್ದ 10 ಮಂದಿ ಅವರಿಗೆ ಎದುರಾಗಿ ಬಂದರು. ದೂರದಲ್ಲೇ ನಿಂತು, ಏಸುವೇ, ಗುರುವೇ, ನಮ್ಮ ಮೇಲೆ ಕರುಣೆ ಇಡಿ ಎಂದು ಕೂಗಿ ಕೇಳಿಕೊಂಡರು. ಏಸು ಅವರನ್ನು ನೋಡಿ, ನೀವು ಯಾಜಕರ ಬಳಿಗೆ ಹೋಗಿರಿ, ಅವರು ನಿಮ್ಮನ್ನು ಪರೀಕ್ಷಿಸಲಿ ಎಂದರು.
ಅಂತೆಯೇ ಅವರು ದಾರಿಯಲ್ಲಿ ಹೋಗುತ್ತಿರುವಾಗಲೇ ಗುಣ ಹೊಂದಿದರು. ಅವರಲ್ಲಿ ಒಬ್ಬನು ತಾನು ಗುಣ ಹೊಂದಿದ್ದನ್ನು ಕಂಡು ಹರ್ಷೋದ್ಗಾರದಿಂದ ದೇವರನ್ನು ಸ್ತುತಿಸುತ್ತಾ ಹಿಂತಿರುಗಿ ಬಂದನು. ಯೇಸುವಿನ ಪಾದಕ್ಕೆ ಸಾಷ್ಟಾಂಗವೆರಗಿ ಕೃತಜ್ಞತೆಯನ್ನು ಸಲ್ಲಿಸಿದನು. ಇವನು ಸಮಾರಿಯಾದವನು. ಆಗ ಯೇಸು, 10 ಮಂದಿ ಗುಣ ಹೊಂದಿದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಹೊರನಾಡಿನವನು ಹೊರತು ಬೇರಾರೂ ಬರಲಿಲ್ಲವೇ ಎಂದರು. ಅನಂತರ ಆ ಸಮಾರ್ಯದವನಿಗೆ, ಎದ್ದು ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತು ವಿಶೇಷವಾಗಿ ಸಮುದಾಯೋತ್ಸವವನ್ನು ಆಚರಿಸುತ್ತಿರುವಂಥ ಈ ಸಂದರ್ಭದಲ್ಲಿ ವಿವಿಧ ಈ ನಮ್ಮ ಡೀನರಿಗೆ ಸೇರಿಕೊಂಡಂಥ ಸಮುದಾಯಗಳಿಂದ ಬಂದಂತಹ ಕ್ರೈಸ್ತ ಭಕ್ತಾದಿಗಳೇ, ಇಂದಿನ ವಾಚನಗಳು ವಿಶೇಷವಾಗಿ ಮೊದಲನೆಯ ಮತ್ತು 3ನೆಯ ವಾಚನ ಶುಭ ಸಂದೇಶ ಒಂದೇ ಒಂದು ವಿಷಯವನ್ನು ನಮಗೆ ತಿಳಿಯಪಡಿಸುತ್ತದೆ. ಇವುಗಳು ಅರ್ಥ ಆಗಬೇಕಾದಲ್ಲಿ ನಾವು ಯಹೂದ್ಯ ಸಂಪ್ರದಾಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಯಹೂದ್ಯರ ಸಂಪ್ರದಾಯದ ಪ್ರಕಾರ ಕುಷ್ಠರೋಗವು ಎಲ್ಲ ರೋಗಗಳಿಗಿಂತಲೂ ಅತಿ ಕೀಳಾದಂತಹ ನೀಚವಾದಂತಹ ಒಂದು ರೋಗವಾಗಿತ್ತು. ಇದು ದೇವರ ಶಾಪ ಅಥವಾ ಪಿಶಾಚಿಗಳಿಂದ ಬಂದಂಥ ಒಂದು ರೋಗ ಎಂಬುದಾಗಿ ಅವರು ತಿಳಿದುಕೊಂಡಿದ್ದರು. ಅದಕ್ಕಾಗಿ ಮಹಾಪಾಪಿಗಳಿಗೆ ಮಾತ್ರ ಬರುತ್ತಿರುವಂಥ ಈ ರೋಗ ಎಂಬುದಾಗಿ ಅವರು ಅರ್ಥೈಸಿಕೊಂಡಿದ್ದರು. ಹಾಗಿದ್ದಲ್ಲಿ ಯಾರಿಗೆ ಕುಷ್ಠರೋಗ ಇದೆ ಅವರನ್ನು ಸಮಾಜದ ಒಳಗಿಡದೆ ಸಮಾಜದ ಹೊರಗೆ ಅವರನ್ನು ಇಡ್ತಾಯಿದ್ರು. ಸಮಾಜದಿಂದಲೇ ಅವರನ್ನು ಬಹಿಷ್ಕೃತರಾಗಿ ಹೊರದೂಡ್ತಾ ಇದ್ರು. ಅವರು ಸಮುದಾಯವನ್ನು ಸೇರಿಕೊಳ್ಳುವಂತಿಲ್ಲ, ಮದುವೆ ಮುಂಜಿಗಳಲ್ಲಿ ಅವರು ಭಾಗವಹಿಸುವಂತಿಲ್ಲ, ಯಾವುದೇ ಸಂಪ್ರದಾಯಗಳಲ್ಲಿ ಅಥವಾ ಆಚರಣೆಗಳಲ್ಲಿ ಅವರಿಗೆ ಭಾಗವಿಲ್ಲ. ದೇವಸ್ಥಾನಗಳಿಗೆ, ದೇವರ ಗುಡಿಗಳಿಗೆ ಬರುವಂಥ ಅವಕಾಶ ಅವರಿಗೆ ಇದ್ದಿಲ್ಲ. ಎಲ್ಲ ಸಮುದಾಯದ ಕಾರ್ಯಕ್ರಮಗಳಿಂದ ಅವರು ವಂಚಿತರಾದಂಥವರು. ಅವರನ್ನು ದೂರಕ್ಕೆ ಇಡ್ತಾಯಿದ್ರು. ಸಮಾಜದಿಂದ ಬಹಿಷ್ಕೃತವಾಗಿ ಅವರನ್ನು ಘೋಷಿಸಲಾಗ್ತಿತ್ತು. ಮೊದಲನೇ ವಾಚನದಲ್ಲಿ ಒಬ್ಬ ಕುಷ್ಠರೋಗಿಯನ್ನು ಕಾಣ್ತೇವೆ ಮತ್ತು ಶುಭ ಸಂದೇಶದಲ್ಲಿ 10 ಮಂದಿ ಕುಷ್ಠರೋಗಿಗಳ ಕಥೆಯನ್ನು ಕೇಳಿದೆವು. ಮೊದಲನೇ ವಾಚನದಲ್ಲಿ ನಾಮಾನ ಎಂಬಂಥ ಕುಷ್ಠರೋಗಿ, ನಾಮಾನನಿಗೆ ಕುಷ್ಠರೋಗ ಬಂದಿತ್ತು. ಆತನು ಸಾಮಾನ್ಯ ವ್ಯಕ್ತಿಯಲ್ಲ, ಆಮಾರ್ ಅರಸನ ಅವನು ಸೈನ್ಯದಲ್ಲಿ ಸೇನಾಧಿಪತಿಯಾಗಿದ್ದನು. ದೊಡ್ಡ ವ್ಯಕ್ತಿ. ಆದರೆ ಏನೋ ಕುಷ್ಠರೋಗ ಅವನಿಗೆ ಬಂದಿತ್ತು. ಅವನ ಮನೆಯಲ್ಲಿ ಒಬ್ಬ ಮನೆಯಾಳು ಇದ್ದಳು. ಅವಳು ಆತನ ಮನೆತನಕ್ಕೆ ಸೇರಿದವಳಲ್ಲ, ಯಹೂದ್ಯರ ಸಮುದಾಯಕ್ಕೆ ಸೇರಿದಂಥ ಹುಡುಗಿ, ಚಿಕ್ಕ ಮಗಳು. ಈ ಪುಟ್ಟ ಮಗು ಆತನಿಗೆ, ನಾಮಾನನಿಗೆ ತಿಳಿಸ್ತಾಳೆ, ನೀನು ಹೋಗಿ ಎಲೀಷ ಪ್ರವಾದಿ ಇದ್ದಾನೆ, ಈ ಸಮುದಾಯಕ್ಕೆ ಸೇರಿದವನು ಆತನಲ್ಲ, ಯಹೂದ್ಯ ಸಮುದಾಯಕ್ಕೆ ಸೇರಿದಂಥ ಈ ಎಲೀಷ ಪ್ರವಾದಿ
ಆತನು ಪವಾಡಗಳನ್ನು ಮಾಡಲು ಸಾಧ್ಯ. ಅವರನ್ನು ಒಂದು ಸಾರಿ ಹೋಗಿ ಭೇಟಿಯಾಗು, ಎಲ್ಲನೂ ಸರಿಯಾಗುತ್ತೆ, ನಿನ್ನ ಮೈಯು ಶುದ್ಧವಾಗುತ್ತೆ, ಕುಷ್ಠರೋಗವು ಬಿಟ್ಟು ಹೋಗುತ್ತೆ ಎಂಬುದಾಗಿ ಹೇಳಿದಾಗ ಆತನು ಮೊತ್ತ ಮೊದಲು ಕೇಳದೇ ಇದ್ದರೂ ಕೂಡ ಸರಿ ನೋಡೋಣ ಅಂತ ಹೇಳಿ ಒಂದು ಸಾರಿ ತನ್ನ ಸೈನ್ಯದ ದಳಗಳೊಂದಿಗೆ ನಾಮಾನನನ್ನು ಪ್ರವಾದಿಯನ್ನು ಭೇಟಿ ಮಾಡಲು ಹೋದ. ನಾಮಾನನು ಎಲೀಷನನ್ನು ಭೇಟಿ ಮಾಡಲು ಹೋದ. ಎಲೀಷನು ನಾಮಾನನು ಬಂದ ತಕ್ಷಣ ಆತನಿಗೆ ಹೇಳಿದ, ದೇವರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ನೀನು ಹೋಗಿ ಜೋರ್ದಾನ್ ನದಿಯಲ್ಲಿ 7 ಸಾರಿ ನೀನು ಮುಳುಗು, ಅಲ್ಲಿ ಸ್ನಾನ ಮಾಡಿ ಖಂಡಿತವಾಗಿಯೂ ನೀನು ಶುದ್ಧವಾಗುವೆ. ನಾಮಾನನಿಗೆ ಅನಿಸುತ್ತೆ, ನನ್ನ ದೇಶದಲ್ಲಿ ಅದೆಷ್ಟೋ ದೊಡ್ಡ ದೊಡ್ಡ ಈ ಸಾಗರಗಳು, ಸಮುದ್ರಗಳಿವೆ, ಸಾಗರಗಳಿವೆ. ಇಂಥ ಸರೋವರಗಳನ್ನು ಬಿಟ್ಟು ಈ ಪುಟ್ಟದಾದ ಚಿಕ್ಕದಾದ ಜೋರ್ದಾನ್ ನದಿಯಲ್ಲಿ ನಾನು ಹೋಗಿ ಯಾಕೆ ಸ್ನಾನ ಮಾಡಬೇಕು? ನನ್ನ ದೇಶದಲ್ಲೇನು ನದಿಗಳಿಲ್ಲವೇ, ಸರೋವರಗಳು ಇಲ್ಲವೇ ಎಂಬುದಾಗಿ ಯೋಚಿಸ್ತಾನೆ. ಆದರೂ ಕೂಡ ಈ ಮಗಳು ತಿಳಿಸ್ತಾಳೆ, ಹೋಗಿ ಎಲೀಷ ಪ್ರವಾದಿ ಹೇಳಿದಂತೆ ಮಾಡು. ಕೊನೆಗಂತೂ ಆತನು ಹೋಗ್ತಾನೆ. 7 ಸಾರಿ ಅಲ್ಲಿ ಸ್ನಾನ ಮಾಡಿದ ಮೇಲೆ ಸಂಪೂರ್ಣವಾಗಿ ಗುಣಮುಖ ಹೊಂದ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಷ್ಟರಲ್ಲಿ ಕತೆ ಮುಗಿಯುವುದಿಲ್ಲ. ಈ ನಾಮಾನನು ಎಲೀಷನನ್ನು ಭೇಟಿ ಮಾಡಿ ಕಾಣಿಕೆಗಳನ್ನು ಒಪ್ಪಿಸ್ತಾನೆ. ಎಲೀಷ ಪ್ರವಾದಿಯು ಹೇಳ್ತಾನೆ, ನನಗೆ ನಿನ್ನ ಕಾಣಿಕೆಗಳು ಬೇಡ, ಯಾವುದನ್ನೂ ನಾನು ಸ್ವೀಕರಿಸುವುದಿಲ್ಲ. ಕೊನೆಗೆ ನಾಮಾನನು ಇನ್ನೊಂದು ದೊಡ್ಡ ಆತನಲ್ಲಿ ಕೊಡುಗೆಯನ್ನು ಕೇಳ್ತಾನೆ. 2 ಹೇಸರುಗತ್ತೆಗಳು ಹೊರುವಷ್ಟು ನಿನ್ನ ಜಮೀನಿನಿಂದ, ಈ ಭೂಮಿಯಿಂದ ಮಣ್ಣನ್ನು ಕೊಡು. ಮಣ್ಣನ್ನು ತೆಗೆದುಕೊಂಡು ಹೋಗಿ ನನ್ನ ದೇಶಕ್ಕೆ ಹೋಗಿ ನಾನು ಇಸ್ರಾಯೇಲ್ ದೇವರನ್ನು ಪೂಜಿಸುವೆ, ಅವರಲ್ಲಿ ವಿಶ್ವಾಸವನ್ನು ಇಡುವೆ. ಯಾಕೆ ಮಣ್ಣನ್ನು ಕೇಳಿದ? 2 ಹೇಸರುಗತ್ತೆಗಳು ಹೊರುವಷ್ಟು ಈ ದೇಶದಿಂದ ಆ ದೇಶಕ್ಕೆ ಮಣ್ಣನ್ನು ಹೊತ್ತುಕೊಂಡು ಹೋದ ಯಾಕೆ? ಇದು ತಿಳಿಬೇಕಾದ್ರೆ ನಾವು ಮೂಲತವಾಗಿ ತಿಳಿಬೇಕಾಗುತ್ತೆ. ನಮ್ಮ ಈ ಪ್ರದೇಶದಲ್ಲಿ, ನಮ್ಮ ಸಮಾಜದಲ್ಲಿ ನಮಗೊಂದು ರೂಢಿ ಇದೆ. ನಮ್ಮ ಕ್ರೈಸ್ತೇತರ ಭಕ್ತಾದಿಗಳು ಏನು ಮಾಡ್ತಾ ಇದ್ದಾರೆ? ಅವರು ದೇವರನ್ನು ಪೂಜಿಸ್ತಾರೆ. ಆದರೆ ಎಂಥ ದೇವರನ್ನು? ಮನೆ ದೇವರು, ಕುಲ ದೇವರು, ಗ್ರಾಮ ದೇವರು, ಇಷ್ಟ ದೇವರು ಎಂಬುದನ್ನು ದೇವರುಗಳನ್ನು ಪೂಜಿಸ್ತಾರೆ. ಆದರೆ ಒಂದು ಮನೆಗೆ ಸೇರಿದಂಥ ಮನೆ ದೇವರು ಇನ್ನೊಂದು ಮನೆಗೆ ಕೊಂಡೋಗಿ ಅವರನ್ನು ಪೂಜಿಸುವಂತಿಲ್ಲ, ಆ ಮನೆಗೆ ಸಂಬಂಧಪಟ್ಟಿಲ್ಲ. ಈ ಗ್ರಾಮ ದೇವರನ್ನು ಇನ್ನೊಂದು ಗ್ರಾಮಕ್ಕೆ ನಾವು ತೆಗೆದುಕೊಂಡು ಹೋಗುವಂತಿಲ್ಲ, ಅಲ್ಲಿ ಅವರಿಗೆ ಅವಕಾಶವಿಲ್ಲ. ಈ ದೇವರಿಗೆ ಆ ಗ್ರಾಮದಲ್ಲಿ ಅವಕಾಶ ಇಲ್ಲ, ಯಾಕೆಂದರೆ ಆ ಗ್ರಾಮದಲ್ಲಿ ಅವರದ್ದೇ ಆದ ದೇವರಿದ್ದಾರೆ. ಈ ಹೊಲ ದೇವರಿಗೆ ಇನ್ನೊಂದು ಹೊಲಕ್ಕೆ ಹೋಗಿ ನಾವು ಪೂಜಿಸುವಂತಿಲ್ಲ, ಈ ಹೊಲದಲ್ಲಿ ಮಾತ್ರ. ಅದೇ ಪ್ರಕಾರವಾಗಿ ಯಹೂದ್ಯ ಸಮುದಾಯದಲ್ಲಿನೂ ಮತ್ತು ಯಹೂದೇತರ ಸಮುದಾಯದಲ್ಲಿನೂ ಸಂಪ್ರದಾಯ ಇತ್ತು. ಅವರ ಜನಾಂಗಕ್ಕೆ ಸೇರಿದಂಥ ದೇವರನ್ನು ಇನ್ನೊಂದು ಜನಾಂಗದವರು ಅವರ ದೇಶಕ್ಕೆ, ಅವರ ಮಣ್ಣಿಗೆ ಕರೆದುಕೊಂಡು ಹೋಗುವಂತಿಲ್ಲ. ಯಾಕೆಂದರೆ ಆ ಮಣ್ಣಿನಲ್ಲಿ ಈ ದೇವರು ವಾಸಿಸುವಂತಿಲ್ಲ, ಆ ದೇಶದಲ್ಲಿ ಈ ದೇವರು ಹೋಗಿ ವಾಸಿಸುವಂತಿಲ್ಲ. ಅದಕ್ಕಾಗಿ ಆತನು ಕೇಳ್ತಾನೆ, ಮೊದಲು ನನಗೆ ಮಣ್ಣನ್ನು ಕೊಡು ಇಲ್ಲಿಂದ, ನಾನು ಹೋಗಿ ಇಸ್ರಾಯೇಲ್ ದೇವರಿಗೆ ಒಂದು ಪೀಠವನ್ನು ಕಟ್ಟುವೆ, ಆ ಪೀಠದ ಮೇಲೆ ದಹನ ಬಲಿಯನ್ನು ನಾನು ಅರ್ಪಿಸುವೆ. ಅದಕ್ಕಾಗಿ ಮೊದಲು ನನಗೆ ಮಣ್ಣನ್ನು ಕೊಡು, ಪೀಠವನ್ನು ನಿರ್ಮಾಣ ಮಾಡಿ ಆದ ನಂತರ ಆ ದೇವರನ್ನು ನಾನು ಅಲ್ಲಿ ಪೂಜಿಸುವುದಕ್ಕೆ ಸಾಧ್ಯ. ಹೀಗೆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಇಸ್ರಾಯೇಲ್ ದೇವರಿಗೆ ಅನ್ಯ ಆ ಭೂಮಿಯಲ್ಲಿ ವಿದೇಶ ಪ್ರದೇಶದಲ್ಲಿ ದೇವರಿಗೆ ಗುಡಿ ಕಟ್ತಾನೆ, ಒಂದು ಪೀಠವನ್ನು ಕಟ್ತಾನೆ.
ಅನ್ಯ ದೇವರನ್ನು ತನ್ನ ದೇವರನ್ನಾಗಿ ಸ್ವೀಕರಿಸಿ ವಿಶ್ವಾಸವನ್ನಿಟ್ಟು ಅವರನ್ನೇ ಪೂಜಿಸ್ತಾನೆ ನಾಮಾನ ಈ ವ್ಯಕ್ತಿ. ಮೂರನೇ ವಾಚನದಲ್ಲಿ ಅಂದರೆ ಶುಭ ಸಂದೇಶದಲ್ಲಿ ಕೇಳಿದೆವು, ಪ್ರಭು ಯೇಸು ಕ್ರಿಸ್ತರು 10 ಮಂದಿ ಕುಷ್ಠರೋಗಿಗಳನ್ನು ಗುಣಪಡಿಸ್ತಾರೆ ಮತ್ತು ತಿಳಿಸ್ತಾರೆ, ನೀವು ಹೋಗಿ ಯಾಜಕರಿಗೆ ನಿಮ್ಮನ್ನೇ ತೋರಿಸಿರಿ. ಯಾಕೆ ಯಾಜಕರಿಗೆ ಹೋಗಿ ಅವರನ್ನೇ ತೋರಿಸಬೇಕು? ಅವರು ಯಾಕೆ ಯಾಜಕರನ್ನು ಭೇಟಿಯಾಗಬೇಕು? ಯಾಕೆಂದರೆ ಯಹೂದ್ಯ ಸಮುದಾಯದಲ್ಲಿ ನಾನು ಈಗ ತಾನೇ ಹೇಳಿದ ಹಾಗೆ ಕುಷ್ಠರೋಗಿಗಳನ್ನು ಬಹಿಷ್ಕೃತ ಮಾಡಿ ಅವರನ್ನು ಹೊರದೂಡ್ತಾ ಇದ್ದರು. ಸಮಾಜದ ಒಳಗೆ ಅಥವಾ ಇಸ್ರಾಯೇಲ್ ಆ ಪ್ರಮುಖವಾದ ಪ್ರದೇಶದ ಒಳಗೆ, ಅದು ಕೂಡ ಜೆರೂಸಲೆಮ್ ಒಳಗೆ ಅವರಿಗೆ ಅವಕಾಶ ಇದ್ದಿಲ್ಲ. ಜೆರೂಸಲೆಮ್ ನಗರವನ್ನು ಬಿಟ್ಟು, ಆ ಪ್ರದೇಶವನ್ನು ಬಿಟ್ಟು ಹೊರಗೆ ಒಂದು ಮೂಲೆಯಲ್ಲಿ ಅವರು ವಾಸಿಸಬೇಕಾಗಿತ್ತು. ಒಂದು ವೇಳೆ ಅವರು ಗುಣಮುಖವಾದಲ್ಲಿ ಅವರು ಯಾಜಕರನ್ನು ಭೇಟಿಯಾಗಬೇಕಿತ್ತು. ಯಾಜಕರು ಅವರನ್ನು ಸ್ವಸ್ಥಪಡಿಸಿದ ಮೇಲೆ ಈತನ ಕುಷ್ಠರೋಗ ಹೋಗಿದೆ, ಈತನಿಗೆ ಇನ್ನು ಮುಂದೆ ಕುಷ್ಠರೋಗ ಇಲ್ಲ, ಈತನನ್ನು ಸಮಾಜಕ್ಕೆ ಸೇರಿಸ್ಕೊಳ್ಬೋದು ಎಂಬುದಾಗಿ ಹೇಳಿದ ಮೇಲೆ ಅವರು ದಹನ ಬಲಿಗಳನ್ನು ಅರ್ಪಿಸಿ ಮತ್ತು ಆ ಸಮುದಾಯಕ್ಕೆ ಬಂದು ಸೇರಿಕೊಳ್ಬಹುದಿತ್ತು. ಅದಕ್ಕಾಗಿ ಹೋಗಿ ಯಾಜಕರನ್ನು ಭೇಟಿಯಾಗಿ ಅವರಿಗೆ ನಿಮ್ಮನ್ನೇ ಒಪ್ಪಿಸಿ ಅರ್ಪಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಪ್ರಭು ಯೇಸು. ಆ 10 ಮಂದಿಯಲ್ಲಿ ಒಬ್ಬನು ಮಾತ್ರ ಹಿಂದಕ್ಕೆ ಬಂದ. ಪ್ರಭು ಯೇಸು ಕೇಳ್ತಾ ಇದ್ದಾರೆ, 10 ಮಂದಿಯನ್ನು ಗುಣಪಡಿಸಿದೆ ಅಲ್ವಾ? ಉಳಿದ 9 ಮಂದಿಯಲ್ಲಿ ಈತನೊಬ್ಬನೇ ಹಿಂದಕ್ಕೆ ಬಂದಿದ್ದಾನೆ. ಮತ್ತು ಈತನು ಯಾರು? ಸಮಾರಿಯ ಪ್ರದೇಶಕ್ಕೆ ಸೇರಿದಂಥ ಒಬ್ಬ ವಿದೇಶಿ, ಪರದೇಶಿ, ಇಂತಹ ಅನ್ಯ ವ್ಯಕ್ತಿ, ಬೇರೆ ದೇಶಕ್ಕೆ ಸೇರಿದಂಥವನು, ನಾವು ಕೀಳಾಗಿ ಕಂಡಂಥ ಪ್ರದೇಶಕ್ಕೆ ಸೇರಿದಂಥ ಸಮಾರ್ಯದವನು ಹಿಂದಕ್ಕೆ ಬಂದಿದ್ದಾನೆ. ಆದರೆ ಯಹೂದ್ಯರ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಯಾರೂ ಬಂದಿಲ್ಲ. ಅಂದರೆ ತನ್ನ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗಳು 9 ಮಂದಿ ಇದ್ದರೂ ಕೂಡ 9ರಲ್ಲಿ ಯಾರೂ ಹಿಂದಕ್ಕೆ ಬಂದಿಲ್ಲ. ಈ 10ನೇವನು ನನ್ನ ಸಮುದಾಯಕ್ಕೆ ಸೇರಿದವನು ಅಲ್ಲ, ಆತನು ಸಮಾರ್ಯ ದೇಶದವನು. ನಾವೆಲ್ಲರೂ ಯಹೂದ್ಯರು, ಇವರೆಲ್ಲರೂ ಅಸ್ಪೃಶ್ಯರು ಎಂಬುದಾಗಿ ಹೊರದೂಡಲ್ಪಟ್ಟವರು. ಇವರಲ್ಲಿ ಒಬ್ಬನು ಹಿಂದಕ್ಕೆ ಬಂದಿದ್ದಾನೆ. ನೋಡಿ ಈತನ ವಿಶ್ವಾಸ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಅವರನ್ನು ಹೊಗಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಗಂತೂ ಹೇಳುವಂಥ ಮಾತು ಒಂದೇ, ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸಿತು. 2 ವಿಷಯಗಳನ್ನು ನಾವು ಕಲಿಬೇಕಾಗುತ್ತೆ. ಕೆಲವೊಂದು ಸಾರಿ ನಮ್ಮ ದೇವರು ನಮಗೋಸ್ಕರ ಮಾತ್ರ ಎಂಬುದಾಗಿ ತಿಳ್ಕೊಳ್ತೇವೆ. ಆದರೆ ನಾವು ದೀಕ್ಷಾಸ್ನಾನವನ್ನು ಪಡೆದು ನಮ್ಮ ದೇವರು ಎಂಬುದಾಗಿ ಆರಾಧನೆ ಪೂಜೆಯಲ್ಲಿ ನಾವು ತೊಡಗಿದರೆ ಸಾಲದು. ಕೊನೆಗಂತೂ ನಮ್ಮಲ್ಲಿ ವಿಶ್ವಾಸ ಇದ್ದಿರಬೇಕು. ಆ ದೇವರಲ್ಲಿ ದೀಕ್ಷಾಸ್ನಾನವನ್ನು ಪಡೆದು ದೇವರ ಮಕ್ಕಳಾಗ್ತೀವಿ ನಾವು. ಆ ಮಕ್ಕಳು ನಾವು ಆದ ನಂತರ ನಮ್ಮ ತಂದೆ ದೇವರನ್ನು ನಾವು ಪೂಜಿಸುವುದನ್ನು ಮಾಡಬೇಕು, ಸರಿ. ಆದರೆ ಪೂಜೆಯಲ್ಲಿ ನಮ್ಮ ವಿಶ್ವಾಸವು ವ್ಯಕ್ತಪಡಿಸಿದರೆ ಸಾಲದು. ನಮ್ಮ ಜೀವನದಲ್ಲಿ ಆ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸಬೇಕಾಗುತ್ತದೆ. ಹಾಗಾದರೆ ನಾವು ದೇವರಿಗೆ ಒಂದು ಗೋಡೆಯನ್ನು ಕಟ್ಟಿ ಈ ಒಳಗೆ ಮಾತ್ರ ಇರು ಅಂತ ಹೇಳಿದರೆ ಸಾಲದು. ನಮಗೆ ಮಾತ್ರ ಸೇರಿದರೆ ಸಾಲದು ಎಂಬುದಾಗಿ ಹೇಳಿದರೆ ಸಾಲದು. ನೀವು ನೋಡ್ತಾ ಇದ್ದೀರಿ, ನೀವು ಇರುವಂಥ ಈ ಸ್ಥಳ ಪವಿತ್ರವಾದ ಸ್ಥಳ, ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ. ವಿಶ್ವಗುರುಗಳು ಕಳೆದ ತಿಂಗಳಲ್ಲಿ ಇದನ್ನು ಕಿರು ಬೆಸಿಲಿಕ ಎಂಬುದಾಗಿ ಘೋಷಿಸಿದ್ದಾರೆ. ಈ ಪುಣ್ಯ ಸ್ಥಳಕ್ಕೆ ನಾವು ಬಂದೇವೆ. ಈ ಪುಣ್ಯ ಸ್ಥಳಕ್ಕೆ ನೀವು ಸೆಪ್ಟೆಂಬರ್ ತಿಂಗಳ 7, 8, 9ನೇ ತಾರೀಕಿಗೆ ಖಂಡಿತವಾಗಿ ಬಂದಂಥವರು. ಆ ಸಮಯದಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಮಂದಿ ಕ್ರೈಸ್ತ ಭಕ್ತಾದಿಗಳು, ಕ್ರೈಸ್ತೇತರ ಭಕ್ತಾದಿಗಳು ಎಷ್ಟು ಮಂದಿ ಎಂಬುದಾಗಿ. ಅಂದರೆ ಕ್ರೈಸ್ತ ಭಕ್ತಾದಿಗಳಿಗೆ ಮಾತ್ರ ಇಲ್ಲಿ ಅವಕಾಶವಲ್ಲ,
ಈ ತಾಯಿಯು ಎಲ್ಲರನ್ನ ಸೇರಿಸಿಕೊಂಡು ಎಲ್ಲರಿಗೂ ಕೂಡ ಪ್ರಭು ಕ್ರಿಸ್ತರ ಆಶೀರ್ವಾದಗಳನ್ನು ನೀಡ್ತಾ ಇದ್ದಾರೆ. ಹಾಗಾದರೆ ಅನ್ಯ ವ್ಯಕ್ತಿಗಳಿಗೆ, ಬೇರೆ ದೇಶದವರಿಗೆ, ನಾವು ಸಮಾಜದಿಂದ ಹೊರಗೆ ಹೊರಗೆ ದೂಡಿದಂಥ ವ್ಯಕ್ತಿಗಳಿಗೆ, ಅಸ್ಪೃಶ್ಯರು, ಕೀಳು ಜನರು ಎಂಬುದಾಗಿ ತಿಳ್ಕೊಂಡಂಥವರಿಗೆ ದೇವರು ಹೊರಗೆ ಇಡುವುದಿಲ್ಲ. ನಮ್ಮ ಯೋಚನೆಗಳು ಅವರ ಯೋಚನೆಗಳಲ್ಲ, ನಮ್ಮ ಯೋಜನೆಗಳು ದೇವರ ಯೋಜನೆಗಳಲ್ಲ. ದೇವರಿಗೆ ಎಲ್ಲರೂ ಕೂಡ ಮಕ್ಕಳೇ. ವಿಶೇಷವಾಗಿ ಸಮಾಜದಿಂದ ಹೊರದೂಡಪಟ್ಟವರು, ಎಲ್ಲ ವ್ಯವಸ್ಥೆಗಳಿಂದ ಅವರನ್ನು ಹೊರಗಿಟ್ಟಂಥವರು, ಸಮಾಜ ಜೀವನದಿಂದ, ಸಮುದಾಯ ಜೀವನದಿಂದ ನಾವು ಬಹಿಷ್ಕೃತವಾಗಿ ಇಟ್ಟಂಥ ಜನರಿಗೆ ಇಲ್ಲಿ ಅವಕಾಶ ಇದೆ. ಆದರೆ ಖಂಡಿತವಾಗಿಯೂ ನಮ್ಮ ದೇವರು ಬರೀ ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಒಂದು ಗುಡಿಗೆ ಅವರನ್ನು ನಾವು ಗುಡಿಯೊಳಗೆ ಇಟ್ಟು ಅಲ್ಲಿ ಬಂಧನದಲ್ಲಿ ಇಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರನ್ನ ಕೂಡ ಸ್ಪಂದಿಸಿ ಎಲ್ಲರ ಕಷ್ಟಗಳಿಗೆ ಅವರು ಸ್ಪಂದಿಸುವ ದೇವರು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥ ದೇವರು. ಹಾಗಾದರೆ ನಮ್ಮ ಬದುಕು ಹೇಗಿರಬೇಕು ಎಂಬುದಾಗಿ ತಿಳಿಸ್ತಾ ಇದೆ. ನಾವು ಒಂದು, ಅವರು ಹೊರಗಿನವರು, ನಾವು ಒಳಗಿನವರು ಎಂಬುದನ್ನು ನಾವು ಇಟ್ಟುಕೊಳ್ಳದೆ ಎಲ್ಲರೂ ಕೂಡ ಒಂದೇ ಸಮುದಾಯಕ್ಕೆ ಸೇರಿಕೊಂಡಂಥ ವ್ಯಕ್ತಿಗಳು, ಎಲ್ಲರೂ ಕೂಡ ದೇವರ ಮಕ್ಕಳು ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಅದೇ ವಿಶ್ವಾಸ. ವಿಶ್ವಾಸದ ಜೀವನವನ್ನು ನಾವು ನಡೆಸಬೇಕು. ವಿಶ್ವಾಸದಲ್ಲಿ ನಾವು ಬೆಳೀಬೇಕು. ವಿಶ್ವಾಸ ಅಂದರೇನು? ವಿಶ್ವಾಸ ಅಂದರೆ ವಿಶೇಷವಾದ ಶ್ವಾಸ. ಎರಡು ಶ್ವಾಸಗಳಿವೆ, ಸಾಮಾನ್ಯ ಶ್ವಾಸ ಮತ್ತು ವಿಶೇಷ ಶ್ವಾಸ. ಸಾಮಾನ್ಯ ಶ್ವಾಸ ಎಲ್ಲರಿಗೂ ಇದೆ. ಆ ಸಾಮಾನ್ಯ ಉಸಿರು ಪ್ರಾಣಿಗಳಿಗೂ ಕೂಡ ಇವೆ, ಪ್ರಾಣಿಗಳು ಕೂಡ ಉಸಿರಾಡ್ತವೆ, ಅವುಗಳಿಗೂ ಕೂಡ ಶ್ವಾಸ ಇದೆ. ಆದರೆ ನಮಗೆ ಈ ಸಾಮಾನ್ಯ ಉಸಿರು ಮಾತ್ರವಲ್ಲ, ವಿಶೇಷವಾದಂಥ ಉಸಿರು ನಮ್ಮಲ್ಲಿದೆ. ಎಲ್ಲಿಂದ ಬಂದಿತ್ತು ಆ ಉಸಿರು? ಹಳೆ ಒಡಂಬಡಿಕೆಯ ಆದಿಕಾಂಡದ 2ನೇ ಅಧ್ಯಾಯವನ್ನು ಓದಬೇಕಾಗುತ್ತೆ. ಅಲ್ಲಿ ನಮಗೆ ತಿಳಿಸಿದೆ ಆ ವಿಶೇಷವಾದ ಶ್ವಾಸ ಎಲ್ಲಿಂದ ಬಂತು, ಆ ವಿಶೇಷವಾದ ಉಸಿರು ಎಲ್ಲಿಂದ ಬಂತು ಎಂಬುದಾಗಿ ತಿಳಿಸ್ತಾ ಇದೆ. ದೇವರು ಪ್ರಪ್ರಥಮ ಮಾನವನನ್ನು ರಚಿಸುವಾಗ ಸರ್ವೇಶ್ವರನು ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿಗೆ ತನ್ನದೇ ಆದಂಥ ಉಸಿರನ್ನು ಕೊಟ್ಟು ಮಣ್ಣಿಗೆ ಜೀವವನ್ನು ನೀಡಿದ. ಆ ಮಣ್ಣಿನ ರಾಶಿ, ಆ ಸ್ವರೂಪವು ಎದ್ದು ನಿಂತುಕೊಂಡಿತು. ಹೀಗೆ ಮೊದಲ ಮಾನವನಾದ ಆದಾಮ ಎಂಬುದಾಗಿ ಆತನನ್ನು ಕರೆಯಲಾಯಿತು. ಹಾಗಾದರೆ ಆದಾಮನು 2 ವಸ್ತುಗಳಿಂದ ರಚಿಸಲ್ಪಟ್ಟಂಥವನು. ಒಂದು ಕೆಳಗಿಂದ ಬಂದಂಥ, ಮತ್ತೊಂದು ಮೇಲಿಂದ ಬಂದಂಥ 2 ವಿಷಯಗಳು. ಒಂದು ಮಣ್ಣು ಅಥವಾ ಧೂಳು ಕೆಳಗಿಂದ ಬಂದಿರುವಂತಹದ್ದು. ಆದರೆ ಮೇಲಿಂದ ಬಂದಂಥ ಸರ್ವೇಶ್ವರನ ಉಸಿರೇನಿದೆ ಅದು ಮಣ್ಣಲ್ಲಿ ಸೇರಿಕೊಂಡು 2 ಒಂದಾದವು. ಹೀಗೆ ಮಾನವನಾದ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಮತ್ತು ನನ್ನಲ್ಲಿ 2 ಅಂಶಗಳಿವೆ. 2 ಅಂಶಗಳು ನಮ್ಮಲ್ಲಿವೆ. ನಮ್ಮಲ್ಲಿ ಮಣ್ಣಿನ ಅಂಶ ಇದೆ, ನನ್ನಲ್ಲಿ ಆ ಉಸಿರಿನ ಅಂಶನೂ ಇದೆ. ಉಸಿರಿನ ಅಂಶನೂ ನನ್ನಲ್ಲಿದೆ. ಹಾಗಾದರೆ ಉಸಿರು ಮತ್ತು ಮಣ್ಣು 2 ನನ್ನಲ್ಲಿದೆ. ದೇವರ ಉಸಿರು ಅದು, ದೇವರ ಶ್ವಾಸ ಅದು. ಯಾವಾಗ ನಾವು ನಮ್ಮದೇ ಶ್ವಾಸವನ್ನು, ಸಾಮಾನ್ಯ ಶ್ವಾಸವನ್ನು ಇಟ್ಟುಕೊಂಡು ಬದುಕ್ತೇವೆ, ಇದೇ ನನಗೆ ಸಾಕು, ಇದನ್ನು ಬಿಟ್ಟು ವಿಶೇಷವಾದ ಶ್ವಾಸ ಬೇಡ ಎಂಬುದಾಗಿ ಬದುಕ್ತೇವೆ, ಮಣ್ಣನ್ನೇ ನಂಬಿಕೊಂಡು ಇದ್ದಿರ್ತೇವೆ, ಮಣ್ಣಿನ ಮೇಲೆ ವಿಶ್ವಾಸ ಇಟ್ಟಿರ್ತೇವೆ, ಇದು ಸಾಕು, ಆಸ್ತಿ ಪಾಸ್ತಿ ಸಾಕು, ಹೊಲ ಗದ್ದೆಗಳು ಸಾಕು, ನನಗಿದ್ದಂತಹ ಜಮೀನು ಸಾಕು, ನಾನು ಕೂಡಿಟ್ಟಂಥ ಹಣ ಸಾಕು, ಇದರ ಮೇಲೆ ನನ್ನ ವಿಶ್ವಾಸ, ನನ್ನ ನಂಬಿಕೆಯನ್ನು ಇಟ್ಟುಕೊಂಡು ಬದುಕ್ತೇವೆ, ಆಗ ನಾವು ಸಾಯ್ತೇವೆ. ಯಾವಾಗ ನಾವು ಆ ಉಸಿರಿನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಮೇಲಿಂದ ಬಂದಂಥ ಅಂಶ ಏನಿದೆ ಅದರ ಮೇಲೆ ನಾವು ವಿಶ್ವಾಸವನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ನಡೆಸ್ತೇವೆ, ಆವಾಗ ನಾವು ವಿಶ್ವಾಸಿಗಳಾಗ್ತೇವೆ, ವಿಶೇಷ ಶ್ವಾಸದ ಜನರು ನಾವಾಗ್ತೇವೆ. ನಾವು ಕೇಳಿದಂಥ ಕೆಲವು ಕಥೆಗಳಿವೆ. ಲಾಸರ ಮತ್ತು ಶ್ರೀಮಂತ ಇವರ ಕಥೆಯನ್ನು ನೀವು ಖಂಡಿತವಾಗಿಯೂ ಕೇಳಿದ್ದೀರಿ.
ಒಂದು ದಿವಸ ಆ ಶ್ರೀಮಂತ ವ್ಯಕ್ತಿ ಏನಾಯಿತು, ಆತನು ಸತ್ತು ಹೋದ. ಸತ್ತು ಹೋದ್ಮೇಲೆ ಏನಾಯಿತು, ಧರ್ಮಗ್ರಂಥವು ನಮಗೆ ತಿಳಿಸ್ತಾ ಇದೆ, ಆತನನ್ನು ಸಮಾಧಿ ಮಾಡಲಾಯಿತು. ಲಾಜರನು ಬಡವ ಭಿಕ್ಷುಕ, ಆತನ ಮನೆಯ ಪಕ್ಕದಲ್ಲಿ ಕುಳಿತುಕೊಂಡಂಥವನು, ಆತನೂ ಒಂದು ದಿವಸ ಸತ್ತು ಹೋದ. ಸತ್ತು ಹೋದ್ಮೇಲೆ ಏನಾಯಿತು, ಸಮಾಧಿ ಇಲ್ಲ ಲಾಜರನಿಗೆ, ಸಮಾಧಿ ಮಾಡಿಲ್ಲ ಆತನನ್ನು. ದೇವದೂತರುಗಳು ಬಂದು ಆತನನ್ನು ಎತ್ತಿಕೊಂಡು ಸ್ವರ್ಗಲೋಕದಲ್ಲಿರುವಂಥ ಅಬ್ರಹಾಮನ ಪಕ್ಕದಲ್ಲಿ ಆತನಿಗೆ ಆಸನವನ್ನು ನೀಡಿದರು. ಹಾಗಾದರೆ ಲಾಜರನು ಮೇಲಕ್ಕೆ ಹೋದ, ಇನ್ನೊಬ್ಬನು ನೆಲಕ್ಕೆ ಹೋದ, ಕೆಳಗೆ ಧೂಳಿಗೆ ಹೋದ. ಧೂಳನ್ನು ನಂಬಿಕೊಂಡು ಇದ್ದಂಥ ಈ ಶ್ರೀಮಂತ ಧೂಳಿಗೆ ಹೋಗಿಬಿಟ್ಟ. ದೇವರನ್ನು ನಂಬಿಕೊಂಡಿದ್ದಂಥ ಲಾಜರನು ಧೂಳಿಗೆ ಹೋಗಿಲ್ಲ, ಸಮಾಧಿ ಮಾಡಿಲ್ಲ ಆತನನ್ನು, ಆತನು ಆ ಉಸಿರಿಗೆ ಹೋಗಿಬಿಟ್ಟ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರನ್ನು ಶಿಲುಬೆಯ ಮೇಲೆ ಜಡಿದು ಆತನನ್ನು ಕೊಲೆ ಮಾಡಿದಾಗ ಆತನ ಎರಡೂ ಮಗ್ಗುಲಲ್ಲಿ ಇಬ್ಬರು ದರೋಡೆಕೋರರನ್ನು ಶಿಲುಬೆಗೆ ಏರಿಸಲಾಯಿತು. ಒಬ್ಬನು ಹೇಳಿದ, ನೀನು ನಿಜವಾಗಿಯೂ ಲೋಕರಕ್ಷಕನಾದರೆ ಇಲ್ಲಿಂದ ನೀನು ಕೆಳಗಿಳಿ, ಮಣ್ಣಿಗೆ ಹೋಗು ಮತ್ತು ನಮ್ಮನ್ನು ಕೂಡ ಮಣ್ಣಿಗಿಳಿಸು, ಕೆಳಗಿಳಿಸು, ನಮ್ಮನ್ನು ಕೂಡ ಕೆಳಗಿಳಿಸು. ಇನ್ನೊಬ್ಬನು ಹೇಳಿದ, ನೀವು ನಿಜವಾಗಿಯೂ ಲೋಕರಕ್ಷಕರು, ಅದಕ್ಕಾಗಿ ನೀವು ಮೇಲಕ್ಕೆ ಹೋಗಿ ಮತ್ತು ನೀವು ಪರಂಧಾಮವನ್ನು ಸೇರಿಕೊಳ್ಳುವಾಗ ನನ್ನನ್ನು ಕೂಡ ನೀವು ಸ್ಮರಿಸಿರಿ, ನನ್ನನ್ನು ಕೂಡ ಆ ಪರಂಧಾಮಕ್ಕೆ ಮೇಲಕ್ಕೆ ಕೊಂಡೋಗಿರಿ. ಒಬ್ಬನು ಹೇಳ್ತಾ ಇದ್ದಾನೆ ಕೆಳಗಿಳಿಸಿ, ಕೆಳಗೆ ಹೋಗು. ಇನ್ನೊಬ್ಬನು ಹೇಳ್ತಾನೆ ಮೇಲಕ್ಕೆ ಹೋಗು, ನನ್ನನ್ನು ಕೂಡ ಮೇಲಕ್ಕೆ ಕರೆದುಕೊಂಡು ಹೋಗು. ಕೊನೆಗಂತೂ ಪರಂಧಾಮ ಬೇಡಿದವನಿಗೆ ಪರಂಧಾಮ ಸಿಗುತ್ತದೆ. ಆತನು ಪ್ರಭು ಯೇಸು ಕ್ರಿಸ್ತರು ಆತನಿಗೆ ವಚನವನ್ನು ನೀಡ್ತಾರೆ, ಇಂದೇ ನೀನು ನನ್ನ ಜೊತೆಯಲ್ಲಿ ಪರಂಧಾಮದಲ್ಲಿರುವೆ. ಪ್ರೀತಿಯ ಸಹೋದರ ಸಹೋದರಿಯರಿಗೆ, ನಾವು ಎಲ್ಲಿಗೆ ಹೋಗಿ ಮುಟ್ಟಬೇಕು ಎಂಬಂಥ ಆಸೆ ನಮಗಿದೆ. ನಾವು ಮೇಲಕ್ಕೆ ಹೋಗಬೇಕು ಅಥವಾ ಕೆಳಗೆ ಹೋಗಬೇಕು, ಮಣ್ಣಿಗೆ ಹೋಗಬೇಕು. ಮಣ್ಣಿಗೆ ಹೋಗಬೇಕಾದ್ರೆ ಹೋಗ್ಬೋದು, ಆದರೆ ಮಣ್ಣಿನಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಬದುಕಬೇಕು. ನಮಗೆ ಆಸ್ತಿ ಸಾಕು, ನಮ್ಮ ಜಮೀನು ಸಾಕು, ನನ್ನ ದೊಡ್ಡ ಒಂದು ಜಾಬ್ ಇದೆ, ಅದು ಇದ್ದರೆ ಸಾಕು, ನಾನು ಮಾಡಿದಂಥ ಅಷ್ಟೊಂದು ಆಸ್ತಿ ಇದೆ, ಆ ಆಸ್ತಿ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ವಿಶ್ವಾಸವನ್ನು ಇಟ್ಟುಕೊಂಡು ಬದುಕುವುದಿದ್ರೆ ಖಂಡಿತವಾಗಿಯೂ ಮಣ್ಣಿಗೆ ಹೋಗಿ ಸೇರುವೆವು. ಎಷ್ಟೇ ಆಸ್ತಿ ಇರಲಿ, ಯಾವುದೇ ಆಸ್ತಿಯನ್ನು ನಾವು ಸಮಾಧಿಗೆ ಕೊಟ್ಟಿಲ್ಲ ಇಷ್ಟರ ತನಕ. ಎಷ್ಟೇ ಚಿನ್ನಾಭರಣಗಳು ಇದ್ದಿರಬಹುದು, ಅಷ್ಟೋ ಒಂದು ಹಣವನ್ನು ನಾವು ಕೂಡಿಸಿಟ್ಟಿರಬಹುದು, ಸಮಾಧಿಗೆ ಹೋದಂಥವರಿಗೆ ಗೊತ್ತು, ಸಮಾಧಿ ಮಾಡಿದಂಥವರಿಗೆ ತಿಳಿಯುತ್ತೆ. ನಾವು ಯಾರಿಗೂ ಕೂಡ ಒಂದು ಸ್ವಲ್ಪ ಚಿನ್ನವನ್ನು ಕೂಡ ಕೊಟ್ಟಿಲ್ಲ ಇಷ್ಟರ ತನಕ. ಸಾಯ್ತಿರ್ಬೇಕಾದ್ರೆ ಎಲ್ಲಾದರೂ ಸ್ವಲ್ಪ ಚಿನ್ನ ಇದ್ದರೆ ಅದನ್ನು ಕೂಡ ಕಿತ್ತು ನಾವು ತೆಗಿತೇವೆ, ಅದನ್ನು ಸಮಾಧಿಗೆ ಕೊಡುವುದಿಲ್ಲ. ಬರೀ ಕೈಯಲ್ಲೇ ಬಂದಂಥ ವ್ಯಕ್ತಿ ಬರೀ ಕೈಯಲ್ಲೇ ಹೋಗಬೇಕಾಗುತ್ತೆ, ಎಷ್ಟೇ ಹಣ ಇದ್ದರೂ ಕೂಡ. ಆದರೆ ಮೇಲಕ್ಕೆ ಹೋಗುವುದಕ್ಕೆ ಬಯಸ್ತೀಯಾದರೆ ನೀನು ದೇವರ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳು. ದೇವರ ಮೇಲೆ ವಿಶ್ವಾಸವನ್ನು, ಆ ವಿಶೇಷ ಶ್ವಾಸ ಏನಿದೆ ಅದರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ನೀವು ಬದುಕುವಿಯಾದರೆ ಖಂಡಿತವಾಗಿಯೂ ಅಲ್ಲಿ ಹೋಗಿ ಮುಟ್ಟುವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ವಿಶ್ವಾಸ ಜೀವನ, ಅದೇ ವಿಶ್ವಾಸ ಜೀವನ. ಇಂಥ ಜೀವನ ನಮ್ಮದಾಗಲಿ ಎಂಬುದಾಗಿ ನಾವು ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್. ನಮ್ಮ ವಿಶ್ವಾಸವನ್ನು ಪ್ರಕಟಿಸಲು ನಿಂತುಕೊಳ್ಳೋಣ. ಸ್ವರ್ಗವನ್ನು ಭುವಿಯನ್ನು, ಗೋಚರವಾದುದನ್ನು ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನಃಜೀವಂತರಾಗಿ ಎದ್ದರು.
ಸ್ವರ್ಗಕ್ಕೇರಿ ಪಿತನ ಬಲಗಡೆ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವೂ ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಅವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರುಲೋಕ ಜೀವನವನ್ನು ವಿಶ್ವಾಸಿಸ್ತೇನೆ. ಆಮೆನ್. ಕೀಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ಈ ವೇದನೆ. ಧರ್ಮಸಭೆಯ ಮುಖಂಡರಿಗಾಗಿ ಪ್ರಾರ್ಥಿಸೋಣ. ಅವರು ಯೇಸುವಿನ ಸತ್ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ಅವರಿಗೆ ಬೇಕಾದ ಶಕ್ತಿ ಪ್ರೇರಣೆಯನ್ನು ನೀಡಿರೆಂದು. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ಈ ವೇದನೆ. ರಾಷ್ಟ್ರದ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸೋಣ. ಇವೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಸ್ವಾರ್ಥ. ಎಲ್ಲರೂ ಪರಸ್ಪರ ಅರ್ಥ ಮಾಡಿಕೊಂಡು ಹಂಚಿಕೊಂಡು ಬಾಳುವ ಮನಸ್ಸು ದಯಪಾಲಿಸಿರೆಂದು. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ಈ ವೇದನೆ. ಅವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರೂ ಯೇಸುವಿನ ಶಕ್ತಿ ಮಹಿಮೆಯನ್ನು ಅರಿತು ಅವರನ್ನು ವಿಶ್ವಾಸಿಸಿ ಅವರ ಯೋಗ್ಯ ಹಿಂಬಾಲಕರಾಗಿ ಬಾಳುವ ವರವನ್ನು ಕರುಣಿಸಿರೆಂದು. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ಈ ವೇದನೆ. ಅನಾರೋಗ್ಯದಲ್ಲಿರುವವರಿಗಾಗಿ ಪ್ರಾರ್ಥಿಸೋಣ. ಅನೇಕ ರೋಗಿಗಳಿಂದ ನರಳುತ್ತಿರುವ ಪ್ರಭು ಯೇಸುವೆ ಶ್ರೇಷ್ಠ ವೈದ್ಯರೆಂದು ಅರಿತು ಅವರಿಂದ ಸ್ವಸ್ಥತೆಯನ್ನು ಪಡೆಯಲೆಂದು. ಈ ಪ್ರಾರ್ಥನೆ, ನನ್ನೆದೆಯ ಈ ವೇದನೆ. ಸಮುದಾಯೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯಗಳು ಸಶಕ್ತವಾಗಲಿ. ಶಕ್ತಿಯನ್ನು ಪಡೆದುಕೊಂಡಂಥ ನಮ್ಮ ಸಮುದಾಯಗಳು ಹೊಸ ಜೀವವನ್ನು ಕೊಡುವಂಥ ಸಮುದಾಯಗಳಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಅವಶ್ಯಕತೆಗಳಿಗಾಗಿ ಮೌನದಲ್ಲೇ ಪ್ರಾರ್ಥಿಸೋಣ. ಸ್ವರ್ಗೀಯ ತಂದೆಯೇ, ನಿಮ್ಮ ಉದಾರ ಕೊಡುಗೆಗಳನ್ನು ಪಡೆದಂಥ ನಾವು ಭಕ್ತಾದಿಗಳು ನಿಮಗೆ ವಂದನೆಗಳನ್ನು ಸಲ್ಲಿಸುವಾಗ ನಮ್ಮ ಕೋರಿಕೆಗಳನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಇವುಗಳನ್ನು ಮತ್ತು ನಾವು ಹೇಳದ ಹಲವಾರು ಗುಪ್ತವಾಗಿರುವಂಥ ನಮ್ಮ ಕೋರಿಕೆಗಳನ್ನು ನೀವು ನಮಗೆ ದಯಪಾಲಿಸಿರೆಂದು ಅದೇ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪದಗರಿ ಮಗ ಪದಗರಿ ವಿಸ, ಪದಗರಿ ಮಗ ಪದಗರಿ ವಿಸ. ಕುಡಿಯ ಬಾಗಿಲಿಗೆ ದೇವ ಹೃದಯ ತಂದಿರುವೆ, ಬಾಗಿಲಿಗೆ ದೇವ ಹೃದಯ ತಂದಿರುವೆ. ನನ್ನ ಶೋಧನೆ ನನ್ನ ವೇದನೆ ವಿನಯದಿ ಅರ್ಪಿತೆ. ನನ್ನ ಕಲಿಸು ನೀ ಹರಸು, ನೀ ಕಾಣಿಕೆ ನೀ ಕಾಣ
ಗರಿ ಮಗ ಪದ ಗರಿ ರಿಸ ಪದ ಗರಿ ಮಗ ಪದ ಗರಿ ರಿಸ ಮನದ ತುಡಿತಗಳು ಹೃದಯ ಮಿಡಿತಗಳು ನೋವಿನ ಕ್ಷಣಗಳು ನಲುವಿನ ದಿನಗಳು ನಿಮಗೆ ಅರ್ಪಿತೆನು ನಿಮಗೆ ಅರ್ಪಿತೆನು ಮನದ ತುಡಿತಗಳು ಹೃದಯದ ಮಿಡಿತಗಳು ನೋವು ನಲಿವಿನ ಕ್ಷಣ ಕ್ಷಣಗಳು ನಿಮಗೆ ಅರ್ಪಿತೆನು ನಿಮಗೆ ಅರ್ಪಿತೆನು ನಿಮಗೆ ಅರ್ಪಿತೆನು ಸೃಷ್ಟಿಕರ್ತ ದೇವ ನಿನಗೆ ನರವ ತಂದಿರುವೆ ಸೃಷ್ಟಿಕರ್ತ ದೇವ ನಿನಗೆ ಮನವ ತಂದಿರುವೆ ನಿನ್ನೇಶನೆ ನನ್ನ ಸಾಕವು ವಿನಯದಿ ಅರ್ಪಿತೆ ಸ್ವೀಕರಿಸು ನೀ ಹರಿಸು ಈ ಕಾಣಿಕೆ ನನ್ನ ದೀನ ಕಾಣಿಕೆ ನನ್ನ ದೀನ ಕಾಣಿಕೆ ಪದಗರಿ ಮಗ ಪದಗರಿ ರಿಸ ಪದಗರಿ ಭಾವನೆಗಳು ಭಾರ ಹೃದಯಗಳು ಕಷ್ಟದ ದಿನಗಳು ಸುಖದ ಕ್ಷಣಗಳು ನಿಮಗೆ ಅರ್ಪಿತೆನು ನಿಮಗೆ ಅರ್ಪಿತೆನು ಬಾಳಿನ ಭವನಗಳು ಭಾರ ಹೃದಯಗಳು ಕಷ್ಟದ ದಿನಗಳು ಸುಖದ ಕ್ಷಣಗಳು ನಿಮಗೆ ಅರ್ಪಿತೆನು ನಿಮಗೆ ಅರ್ಪಿತೆನು ನಿಮಗೆ ಅರ್ಪಿತೆನು ಸೃಷ್ಟಿಕರ್ತ ದೇವ ನಿನಗೆ ಮನವ ತಂದಿರುವೆ ಸೃಷ್ಟಿಕರ್ತ ದೇವ ನಿನಗೆ ಮನವ ತಂದಿರುವೆ ನನ್ನ ದೇಶವು ನನ್ನ ಸ್ವಾರ್ಥವು ವಿನಯದಿ ಅರ್ಪಿತೆ ಸ್ವೀಕರಿಸು ನೀ ಹರಸು ನೀ ಕಾಣಿಕೆ ನನ್ನ ದೀನ ಕಾಣಿಕೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ದೇವಪಿತನಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಕೊಡುಗೆಗಳ ಬಗ್ಗೆ ನಾವು ಪ್ರಾಮಾಣಿಕ ಗೌರವವನ್ನು ತಾಳುವಂತೆ ಅನುಗ್ರಹಿಸಿರಿ. ಹೀಗೆ ಪಾವನಗೊಳಿಸುವ ನಿಮ್ಮ ಕೃಪಾವರದ ಕಾರ್ಯದ ಪರಿಣಾಮವಾಗಿ ನಾವು ಸೇವೆ ಸಲ್ಲಿಸುವ ಈ ರಹಸ್ಯಗಳಿಂದಲೇ ನಾವು ಶುದ್ಧರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೋ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮಲ್ಲಿಯೇ ಜೀವಿಸಿ ಚಲಿಸಿ ಬಾಳುವ ನಾವು ಈ ಶರೀರದಲ್ಲಿರುವಾಗಲೇ ನಿಮ್ಮ ವಾತ್ಸಲ್ಯದ ಅನುದಿನ ಫಲಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ನಿತ್ಯ ಜೀವದ ಭರವಸೆಯನ್ನು ಈಗಾಗಲೇ ಪಡೆದಿದ್ದೇವೆ. ಯೇಸುವನ್ನು ಮೃತರ ಮಧ್ಯೆಯಿಂದ ಎಬ್ಬಿಸಿದ ಪವಿತ್ರಾತ್ಮರ ಪ್ರಥಮ ಫಲಗಳನ್ನು ಪಡೆದಿರುವ ನಾವು ಪಾಸ್ಕರಹಸ್ಯದಲ್ಲಿ ನಿಜಕ್ಕೂ ಪಾಲುಗಾರರಾಗುವ ಭರವಸೆಯನ್ನು ಹೊಂದಿದ್ದೇವೆ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ. ಬಹುದತ್ತದಲ್ಲಿ ಹೋಸಾನ ಹೋಸಾನ ಹೋಸಾನ. ಬಹುದತ್ತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಯೇಸುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು,
ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರೀತಿಯ ಸಂಕೇತವಾಗಿ ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಆಗುವುದು. ಪಾಪದ ಕಡಲು ಹರಿವು ದೇವನೇ, ನಿನ್ನ ನೆನೆದರೆ
ಸಿಹಿ ಸ್ನೇಹದ ಸವಿರಾಗ ಒಳೆವು ಕ್ರಿಸ್ತನೇ ನಿನ್ನ ಸವಿದರೆ ಹೊಸ ಕನಸು ನವ ಬದುಕು. ನನ್ನ ದೇವನೇ ನೀನಿದ್ದರೆ ನಾನಾಗಿ ನಿನ್ನ ಧ್ವನಿ. ನಿನ್ನ ಒಲವು ಮನದಲ್ಲಿ ಮಿಡಿದರೆ ಭಾವದ ಕಡಲು ಹರಿವು. ದೇವನೇ ನಿನ್ನ ನೆನೆದರೆ ಸಿಹಿ ಸ್ನೇಹದ ಸವಿರಾಗ ಒಳೆವು. ಕ್ರಿಸ್ತನೇ ನಿನ್ನ ಸವಿದರೆ. ಯೇಸುವೇ ರೊಟ್ಟಿಯ ರೂಪದಲ್ಲಿ ಎನ್ನ ಆತ್ಮದಿ ನೆಲೆಸಲು ಬಾ. ಎನ್ನ ಹೃದಯ ತೆರೆಯುವೆ ಬೇಗನೆ ಬಾ ಯೇಸುವೇ, ಬೇಗನೆ ಬಾ ಯೇಸುವೇ. ಪ್ರಿಯ ಯೇಸುವೇ ഇരുളു ತುಂಬಿದ ಈ ಬಾಳಿಗೆ ಬೆಳಕಾಗಿ ನೀ ಬೇಗ ಬಾ. ಬಯದಿ ನಲುಗಿಯ ಈ ಜೀವಕ್ಕೆ ಧೈರ್ಯ ನೀನಾಗಬಾ. ಎನ್ನ ಜೀವದ ಜೀವವೇ ಎನ್ನ ಹೃದಯ ಕಾದಿದೆ. ಎನ್ನ ಜೀವದ ಜೀವವೇ ಎನ್ನ ಹೃದಯ ಕಾದಿದೆ. ಬೇಗನೆ ಬಾ ಯೇಸುವೇ, ಬೇಗನೆ ಬಾ ಯೇಸುವೇ. ಪ್ರಿಯ ಯೇಸುವೇ ರೊಟ್ಟಿಯ ರೂಪದಲ್ಲಿ ಎನ್ನ ಆತ್ಮದಿ ನೆಲೆಸಲು ಬಾ. ಪ್ರಭು ಸ್ವರ್ಗೀಯ ಭೋಜನದಲ್ಲಿ ಭಾಗವಹಿಸುವುದರ ಮೂಲಕ ಉಪಯುಕ್ತತೆಯನ್ನು ಪಡೆದ ನಾವು ಪ್ರಸ್ತುತ ಕಾಲದಲ್ಲಿ ನೀವು ನಮಗೆ ಒದಗಿಸುವ ನೆರವಿನಿಂದ ಅನಂತವಾದ ಕೊಡುಗೆಗಳನ್ನು ಪಡೆಯಲು ಸಿದ್ಧರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜನವರಿ 15ನೇ ತಾರೀಕು 2020 20/20/15/1 ಅಂದು ಸರ್ಕಾರಿ ರಜೆಯಾಗಿದೆ. ಈ ಒಂದು ಹರಿಹರದ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ ಬಸಲಿಕಾ ಕಿರು ಬಸಲಿಕವೆಂದು ಘೋಷಣೆಯಾದಂತಹ ಶುಭ ಸಂದರ್ಭದಲ್ಲಿ ಮಾಡುವಂತಹ ಒಂದು ಆಚರಣೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ನಿಮ್ಮೆಲ್ಲರನ್ನ ಕೇಳಿಕೊಳ್ತಾ ಇದ್ದೇನೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ.
ಹೋಗಿ ಬನ್ನಿ, ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿರಿ. ಅಮ್ಮ ಜಗದೊಳವಿನ ಮಾತೆ, ಅಮ್ಮ ಹರಿಹರ ಮಾತೆ, ಸುಖ ಸೌಖ್ಯ ದಾತೆ. ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಶರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸ್ವಾಂತನ ನೀವು. ಬೇಡಿ ಬಂದ ಭಕ್ತರಿಗೆ ಆಶರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸ್ವಾಂತನ ನೀವು. ಅಮ್ಮ ಅಮ್ಮ